ವಿಟ್ಲ ಪಟ್ಟಣ ಪಂಚಾಯತ್ ಸಭಾಭವನದಲ್ಲಿ ನಡೆದ ಮೆಸ್ಕಾಂ ಜನಸಂಪರ್ಕ ಸಭೆಯಲ್ಲಿ ಮಂಗಳೂರು ವೃತ್ತ ಅಧೀಕ್ಷಕ ಇಂಜಿನಿಯರ್ ಮಂಜಪ್ಪ ಅವರು ಗ್ರಾಹಕರ ಸಮಸ್ಯೆಗಳನ್ನು ಶೀಘ್ರ ಪರಿಹಾರ ಕಾಣದ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು. ಮಂಗಳೂರು ವೃತ್ತ ಅಧೀಕ್ಷಕ ಇಂಜಿನಿಯರ್ ಮಂಜಪ್ಪ ಅವರು ಮಾತನಾಡಿ, 3 ತಿಂಗಳ ಹಿಂದೆ ಇದೇ ರೀತಿ ಜನಸಂಪರ್ಕ ಸಭೆ ನಡೆದಿದ್ದಾಗ ಬಂದ ದೂರುಗಳು ಇನ್ನೂ ಪರಿಹಾರ ಕಂಡಿಲ್ಲ. ಗ್ರಾಹಕರ ದೂರುಗಳು ಸಮಸ್ಯೆಗಳಿಗೆ ಪೂರ್ತಿ ಇಲ್ಲದೇ ಇದ್ದರೂ ಸಾಧ್ಯವಾಗುವುದನ್ನು ಪರಿಹಾರ ಮಾಡಿಕೊಡಬೇಕು ಎಂದು ವಿಟ್ಲ ಮೆಸ್ಕಾಂ ಉಪವಿಭಾಗದ ಪ್ರಮುಖರಿಗೆ ಮಂಗಳಾರತಿ ಮಾಡಿದ್ರು. ಆಯ್ತು, ಈಗ ಅವರು ರೀಡಿಂಗ್ ತರಿಸ್ಕೊಡ್ತಾರೆ. ಅವ್ರದ್ದು ನಾರಾಯಣ ಆಯ್ತು, ಈಗ ಅವರು ರೀಡಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು. ನಾನು ಆವಾಗಲೂ ಹೇಳಿರುವಂಥದ್ದು, ಅದು ಅವರ ಯಾರು ನಾವು ಔಟ್ಸೋರ್ಸ್ ಏಜೆನ್ಸಿ ಯಾರಿಗೆ ಕೊಟ್ಟಿದ್ದೀವಿ ಅವರ ಎಂಪ್ಲಾಯೀಸ್, ಅವ್ರ ಮೂಲಕ ಮಾತಾಡಬೇಕು ಹೊರತು ನಾವು ಮಾತಾಡೋಕ್ಕಾಗಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ ಹೊಸ ಏಜೆನ್ಸಿಗೆ ಈಗ ಕೊಡ್ತಾ ಇದ್ದಾರೆ. ಈಗ LOA ಇಶ್ಯೂ ಆಗಬೇಕಷ್ಟೇ, ಇನ್ನೂ ಇಶ್ಯೂ ಆಗಿಲ್ಲ. 1ನೇ ತಾರೀಕು ಡಿಸೆಂಬರ್ ಇಂದ ಅವರು ಹೊಸ ಮೀಟರ್ ರೀಡರ್ಗಳನ್ನು ಅಪಾಯಿಂಟ್ ಮಾಡ್ತಾ ಇದ್ದಾರೆ. ಹೊಸಬರು ಬರ್ತಾರೆ, ಅವರಿಂದ ಈ ರೀತಿಯ ಸಮಸ್ಯೆ ಯಾವುದೂ ಬರುವುದಿಲ್ಲ. ಜುಲೈ 20ರಂದು ನಡೆದ ಕಳೆದ ಜನಸಂಪರ್ಕ ಸಭೆಯಲ್ಲಿ ದೂರು ನೀಡಿದವರ ವಿವರಗಳನ್ನು ಒಂದೊಂದಾಗಿ ಪ್ರಸ್ತಾಪಿಸಿ ಪ್ರತಿಯೊಂದು ಕಾಮಗಾರಿಗೂ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ ಎಂದು ಅವರು ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮತ್ತು ವಿಟ್ಲ ಮಾಣಿ ಸಾಲೆತೂರು ಕೂಡ ವ್ಯಾಪ್ತಿಯ ಸೆಕ್ಷನ್ ಆಫೀಸರ್ಗಳನ್ನು ಪ್ರಶ್ನಿಸಿ ಕ್ರಮ ಕೈಗೊಳ್ಳಲು ಆದೇಶಿಸಿದರು. ಈಗ ಔಟ್ಸೋರ್ಸಿಂಗ್ ಅವರು ಮಾಡಿಲ್ಲ ಅಂತಾದ್ರೆ ಇವರು ಬಂದು 30 ತಾರೀಕಿಗೆ ಅದು ಹೋಗದಿದ್ರೆ 30ಕ್ಕೆ ಬರದಿದ್ರೆ ಇಲ್ಲಿ ನಿಮ್ಮ ಆಫೀಸಲ್ಲಿ ನಾನು ಚೆಕ್ ಮಾಡಿದ್ದೆ, ಅಲ್ಲಿ ಹೋಗಿ DC ಅಂತ ಬರ್ತದೆ. ಆಯಾ ತಿಂಗಳದ್ದು ಸ್ಪ್ಲಿಟ್ ಮಾಡಿ ಬಿಲ್ ಮಾಡಿಕೊಡಿ, ಸ್ಪ್ಲಿಟ್ ಬಿಲ್ ಮಾಡಿಕೊಡಿ. ಅರ್ಥ ಆಯ್ತಾ? ನೀವೇನ್ ಮಾಡ್ತೀರಿ, ಈಗ ರೀಡಿಂಗ್ ಕೊಟ್ಟಿದ್ದಾರೆ ಅಂತ ಅಕ್ಯುಮುಲೇಟ್ ಮಾಡಿ ಒಂದೇ ತಿಂಗಳಿಗೆ ಬಿಲ್ ಮಾಡೋದಲ್ಲ. ಬಂಟ್ವಾಳ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಉಮೇಶ್ ಚಂದ್ರ, ಮೆಸ್ಕಾಂ ನಿರ್ದೇಶಕಿ ಮಲ್ಲಿಕಾ ಪ್ರಶಾಂತ್ ಪಕ್ಕಳ, ವಿಟ್ಲ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅರುಣ ಎಂ, ವಿಟ್ಲ ಸ್ಥಾಯಿ ಸಮಿತಿಯ ಅಧ್ಯಕ್ಷ ವಿ ರಾಮದಾಸ್ ಶೆಣೈ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, B4 News 24/7 ವಿಟ್ಲ.